ಕಾಂಚನ ಗ್ಯಾರೇಜ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಅತ್ತರ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಅನ್ನ ಬಿಗ್ ಬಾಸ್ ವಿನ್ನರ್ ರೂಪೇಶ್ ಶೆಟ್ಟಿ ಉದ್ಘಾಟಿಸಿದರು. ಉಡುಪಿಯಲ್ಲಿ ನೂತನವಾಗಿ ಆರಂಭಗೊಂಡ ಅತ್ತರ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಅನ್ನ ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಅವರು ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭದಲ್ಲಿ ರೂಪೇಶ್ ಶೆಟ್ಟಿ ಅಭಿಮಾನಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮತ್ತು ಕಾಂಚನ ಗ್ಯಾರೇಜ್ ಪ್ರೈವೇಟ್ ಲಿಮಿಟೆಡ್ನ ಮಾಲಕರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. अनंतर प्रेजेंटली ಈಗ ನಮ್ಮ Hyundai, Ashok Leyland, TVS, Honda two-wheelers and Ather. For 5 companies we are the dealers for 4 districts of coastal Karnataka. Normally almost around 1,000 people are working in our organization and we sell about 20,000 vehicles a year. And there are 2 lakhs customers who are doing a business interaction in our company. So it's a very young company. Our average age of employees are around 30 years. So we are into present generation of business. Now, since we are in young business, we thought that we have to diversify our business. ನಾನು ವಾರ ಇತ್ತಲೇ ಆಮೇಲೆ ಕಾಲ್ ಮತ್ತೆ ಬಿದೆ ಬರಲಿ ಉರ್ದ ಮನೆ ತೋರಿದೆ ನಾನು ವಾರ ಇತ್ತೆ ಆಮೇಲೆ ಬಟ್ ನಿಕ್ಲ ಮಾತ್ರ ಸಪೋರ್ಟೆಡ್ ನಮ್ಮ ಕೋಸ್ಟಲ್ ಸಪೋರ್ಟ್ ಬಾರಿ ಮಲ್ಲ ಮಟ್ಟಿರ್ತದೆ ನಿಕ್ಲ ಮಾತ್ರ ಸಪೋರ್ಟೆಡ್ OTT ಟಾಪರ್ ಮಾತ್ರ ಜನ OTT ಮರ್ಯಾದೆ ಫೈನಲ್ ಮಂಟ ಬತ್ತಲೆ ಯಾವ್ದಿದ್ದೆ ಅವಲ್ಲಿ ಅದು ವಿನ್ OTT ವಿನ್ ಆದ್ರೆ ಟಿವಿ ಸೀಸನ್ ಪೋನ ಅಲ್ಪ ಮನವಲ್ಲ ಬಿಲಿಬಿಲಿಂದ ಯಾರನ್ನೇ ಹೆಚ್ಚಿ ಮೂರು ಜೈನಾಜ್ ಮ್ಯಾಕ್ಸಿಮಮ್ ಉಪ್ಪಿಯನ್ನ ಆದಿದ್ರೆ ಯಾವುದು ನಾನು ಒಡೆಬಿಟ್ಟು ಆಡ್ ಮಾಡಿದ ಇತಿಹಾಸನೇ ಒವೇ ಲ್ಯಾಂಗ್ವೇಜ್ ಇದ್ದಿಲ್ಲ OTT ఒక టీవీ సీజన్ విన్ అయిన ಒಂದೇ ಒಂಜಿ ಕಂಟೆಸ್ಟೆಂಟ್ ನಿಂತಿನ ಯಾರು ಗೊತ್ತಾದ್ರು అది కారణం ఇంకా మన సపోర్ట్ అండ్ నియర్లీ 2 ಕೋಟಿ ಓಟುಡು ಆಲ್ಮೋಸ್ಟ್ 96 lakhs ಓಟ್ ಇನ್ ಬೈ ಅದು ನೂದಾವಡೆ ಇನಾಗ್ರೇಷನ್ ಏನೋ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಎಸ್ಪೆಷಲಿ ಪ್ರೊಸೆಸರ್ ನೋಟು ಪ್ರತಿ
ప్రతీక్ సార్ కానీ ఓవే సినిమా ఉన్నా కదా అరే ఫోన్ ఉండబోతా నా అప్పులే దాదా ఉడికేను కదా దాదా ఉడికేను దాదా ఆవిడ ఉడికేను కదా ఇది నెక్స్ట్ సర్కస్ లో రిలీజ్ అయ్యారు నెక్స్ట్ దాదా ఉంటే కేను థ్యాంక్ యూ సో మచ్ థ్యాంక్ యూ. Thank you so much, Rupesh, for such kind words of appreciation, motivation, and I think the audience loved whatever you spoke. And now, Ram Nayak. Yeah, so I would request the GM of Canara Bank to please come over the dais and speak a few words. ಎಲ್ರಿಗೂ ನಮಸ್ಕಾರ. ಅಥರಿನ ಇವತ್ತು ಉಡುಪಿಯಲ್ಲಿ ಲಾಂಚ್ ಆಗ್ತಾ ಇರುವ ಈ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಅವರೇ ಹಾಗೂ ಕೆನರಾ ಚೇಂಬರ್ ಆಫ್ ಕಾಮರ್ಸಿನ ಅಧ್ಯಕ್ಷರಾಗಿರುವಂತಹ ದೇವಪ್ರಸಾದ್ ಶೆಟ್ರೆ, ಈ ಸಂಸ್ಥೆಯ ಮಾಲೀಕರಾಗಿರುವಂತಹ ಪ್ರಸಾದ್ ಇನಿ ಈ ಸಂಸ್ಥೆ ಪ್ರಾರಂಭವಂತಿನ ಎನ್ನ ಮಾರ್ಗದರ್ಶಿಗಳು ನನಗೆ ಯಾರು ತುಂಬ ಚೇಂಬರ್ ಆಫ್ ಕಾಮರ್ಸ್ ಆರ್ನಾಗ ಏಜೆನ್ಸಿಲೇ ಈ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾಗಿದ್ದೆ. ಪ್ರಪ್ರಥಮವಾದ ಈ ಸಂಸ್ಥೆಗೆ ಭಾರಿ ಎಡ್ಡೆ ಉದರ ಬರಡೆ ಗ್ರಾಹಕರಿಗೆ ಸರ್ವಿಸ್ ಕೊರಡೆ ಅಂಚೆನೆ ಹೆಚ್ಚಿನ ಜನಗಳು ಈ ಸ್ಕೂಟರ್ನ ಎಲೆಕ್ಟ್ರಿಕ್ ಸ್ಕೂಟರ್ನ ಯೂಸ್ ಮಾಡುವಂತಹ ಅವಕಾಶಗಳು ಮಾತರಿಗಳ ಆಶೀರ್ವಾದ ಪ್ರಸಾದರಾಜರ ಕುಟುಂಬಕ್ಕೆ ಪ್ರಸಾದರಾಜರ ಕೆಲಸ ಮಕ್ಕಳಿಗೆ ಕೊರತಿಕ್ಬಾರ್ದು ಅಲ್ಲಿ ಮೇಲೆ ಖಾಲಿ ಆ ಬೇರೆ ಮಾತ್ರ ಮತ್ತೊಂದಿದ್ದೀರಿ. We can see here in the kind of sales that we're generating in the first month itself. Recently on 7th of this month, we've upgraded our scooter to Gen 3.1 from Gen 3. A lot of new colors have been added, 4 new colors. We've upgraded our UI completely. Google Maps, the only scooter in the world to have Google Maps integration with live traffic. And I think